ಫ್ರೆಂಡ್ಸ್, ಇವತ್ತು ನಾವು ಹಳೆಂಗಡಿ ನಂದಗೋಕುಲದ ಗಣಪತಿಯನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ನಾವೀಗ ಹಳೆಂಗಡಿ ನಂದಗೋಕುಲಕ್ಕೆ ಬಂದು ತಲುಪಿದೆವು. ಅಲ್ಲಿ ಬರುವಾಗ ಎಲ್ಲ ಪ್ರಸಾದ ಪ್ಯಾಕಿಂಗ್ ಮಾಡ್ತಾ ಇದ್ದರು. ನಾವು ಕೂಡ ಅವರೊಂದಿಗೆ ಕೂಡಿಕೊಂಡೆವು ಪ್ರಸಾದ ಪ್ಯಾಕಿಂಗ್ ಮಾಡಲು. ಎಲ್ಲರೂ ಸೇರಿ ಒಟ್ಟಿಗೆ ಪ್ರಸಾದ ಪ್ಯಾಕಿಂಗ್ ಮಾಡುತ್ತಿದ್ದರು. ಪ್ರಸಾದಕ್ಕೆ ಲಡ್ಡು ಮತ್ತು ಬೆಲ್ಲ ಮತ್ತು ತೆಂಗಿನಕಾಯಿ ಹಾಕಿದ ಅವಲಕ್ಕಿಯ ಪ್ರಸಾದ ಇತ್ತು. ಅದನ್ನು ಒಟ್ಟಿಗೆ ಸೇರಿ ಪ್ಯಾಕ್ ಮಾಡಿ ಶೋಭಾಯಾತ್ರೆ ಹೊರಡುವಾಗ ಅದನ್ನು ಎಲ್ಲರಿಗೂ ಹಂಚುತ್ತಾರೆ. ಗಣೇಶ ಚತುರ್ಥಿಯ ದಿನದಂದು ತುಳಸಿ ಕಟ್ಟೆಗೆ ಕಬ್ಬುಗಳನ್ನು ಕಟ್ಟಿ ಅಲಂಕಾರವನ್ನು ಮಾಡುತ್ತಾರೆ. ಬನ್ನಿ ಈಗ ಗಣಪತಿಯನ್ನು ನೋಡಿಕೊಂಡು ಬರೋಣ. ನೋಡಿ, ಇದುವೇ ನಮ್ಮ ಗಣಪತಿ ಗಣೇಶ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಗಣಪತಿಯ ಶ್ಲೋಕದೊಂದಿಗೆ ನನ್ನ ಈ ಇವತ್ತಿನ ವ್ಲಾಗನ್ನು ಶುರು ಮಾಡುತ್ತಿದ್ದೇನೆ. ಇಲ್ಲಿ ಏನೆಲ್ಲ ನಡೆಯುತ್ತದೆ, ಯಾವೆಲ್ಲ ಪೂಜೆಗಳು ನಡೆಯುತ್ತದೆ ಮತ್ತು ಶೋಭಾಯಾತ್ರೆಯ ಎಲ್ಲ ವಿಡಿಯೋಗಳನ್ನು ಮಾಡಿ ನಿಮಗೆ ತೋರಿಸುತ್ತೇನೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗಣಪತಿಯನ್ನು ತಿಂಡಿ ಪ್ರಿಯ, ಮೋದಕ ಪ್ರಿಯ ಅಂತಲೂ ಕರೆಯುತ್ತಾರೆ. ಹಾಗೆ ಗಣಪತಿಯನ್ನು ಕೂರಿಸುವಾಗ ಗಣಪತಿಗೆ ಇಷ್ಟವಾದ ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡಿ ಇಡುತ್ತಾರೆ. ಗಣಪತಿಗೆ ಮೋದಕ, ಲಡ್ಡು, ಚಕ್ಕುಲಿ, ಹಣ್ಣು ಹಂಪಲುಗಳು, ಪೇಡ ಮತ್ತು ದೋಸೆ ಮಾಡಿಡ್ತಾರೆ, ಕಡುಬು ಇಡ್ತಾರೆ. ಈಗ ಎಲ್ಲ ಬಗೆಯ ಸ್ವೀಟ್ಗಳನ್ನು, ಬಾಳೆಹಣ್ಣು ಹೀಗೆ ಮಾಡಿಡ್ತಾರೆ. ಎಲ್ಲ ಮನೆಯಲ್ಲಿ ಮಾಡಿಡ್ತಾರೆ ಎಲ್ಲ. ಮತ್ತು ಕಬ್ಬನ್ನಿಡ್ತಾರೆ.
ಗಣಪತಿಯ ಶೋಭಾಯಾತ್ರೆ ಶುರುವಾಗ್ತದೆ. ಅದಕ್ಕೆ ಪೂಜೆ ಮಾಡಿ ನಂತರ ಗಣಪತಿಯನ್ನು ವಿಸರ್ಜನೆಗೆ ಕೊಂಡೋಗ್ತಾರೆ ಈಗ ಶೋಭಾಯಾತ್ರೆಯ ಮೂಲಕ. ಒಪ್ಪಂದ ಮಣ್ಣಿಗೆ ಈ ಮಣ್ಣಿಗೆ ಏರಿಯಾಕನ್ನ ಅಧಿಕಾರ ತಂದು ಯಾವ ಕೊಡ್ತಾ ಸತ್ತರ ವೈದ್ಯ ಅಸಾಧ್ಯ ಅಗಲ ಬೇರಾರು ಕೊಡೆ ಪ್ರಕಾರ ಆ ದೇವರ ಈ ಮಂದಿರ ಕಾಂಡಿ ವಿಸರ್ಜನೆ ಮಾಡಬೇಕು ಓದ್ ಬಟ್ಟಲು ತೊಂದರೆ ಬರಬೇಕು ಆ ದೇವರ ಇಲ್ಲ ಕೊಡುವ ಕಾರಣ ವಿಕಲಾಂತರ ದೇವರ ಮಲ್ಪಾದು ಕೊರಡು ವ್ಯಕ್ತಿಗಳ ಚಿತ್ರ ಸೇವೆ ಮಾಡುವ ಚಿತ್ರ ಶಕ್ತಿನ ಭಕ್ತಿನ ದೇವರ ಅನುಗ್ರಹ ಮಲ್ಪಾದು ಅಂಚೆನಗರ ಇಲ್ಲದ ಮಾತ ತುಂಬಿದೆ ಆ ಪೊಟ್ಟು దగ్గర ಪೊಟ್ಟು ಮಲ್ಪಾದು ಕೊರಡು ಮಂದಿ ದೇವರ ಪ್ರಾರ್ಥನೆ ಗೋವಿಂದ ಮಹಾಗಣಪತಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ವಿನಾಯಕನ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಅನಂತನ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಶ್ರೀ ಗಣೇಶನ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಮೋರ್ಯಾರೆ ಪಪ್ಪ ಮೋರ್ಯಾರೆ
ಇರು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಳೆಯಂಗಾಡಿ ನಂದಗೋಕುಲದ ಗಣೇಶೋತ್ಸವದ ಶೋಭಾಯಾತ್ರೆಯ ವಿಡಿಯೋವನ್ನು ಪಾರ್ಟ್ 2 ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಮತ್ತೆ ಸಿಗುವ ಪಾರ್ಟ್ 2 ವಿಡಿಯೋದಲ್ಲಿ.